ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನಗಲಿ ವಾರಗಳೇ ಕಳೆದಿವೆ. 11 ದಿನಗಳ ಕಾರ್ಯವನ್ನು ಮನೆಯವರು ನೆರವೇರಿಸಿದ್ದಾರೆ. ಈ ಮಧ್ಯೆ ಖ್ಯಾತ ಪ್ಯಾರಾನಾರ್ಮಲ್ ತಜ್ಞರೊಬ್ಬರು ಅಪ್ಪು ಅವರ ಆತ್ಮದ ಜೊತೆ ಮಾತನಾಡಿದ್ದಾರೆ. ಹಾಗೆ ಪವರ್ ಸ್ಟಾರ್ಗೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದಕ್ಕೆ ಅಪ್ಪು ಆತ್ಮ ಕೊಟ್ಟ ಉತ್ತರ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹೌದು, ಕಳೆದ ವರ್ಷ ಚಿರಂಜೀವಿ ಸರ್ಜಾ ಅವರು ನಮ್ಮನ್ನೆಲ್ಲ ಅಗಲಿದ್ದು, ಇದಾದ ಬಳಿಕ ಅವರ ಆತ್ಮದ ಜೊತೆ ಮಾತನಾಡಿ ಸುದ್ದಿಯಾಗಿದ್ದ ಚಾರ್ಲಿ ಚಿಟೆಂಡನ್ ಇದೀಗ ಪುನೀತ್ ಅವರ ಆತ್ಮದ ಜೊತೆ ಮಾತನಾಡಿ ಸುದ್ದಿಯಾಗಿದ್ದಾರೆ. ಅಪ್ಪು ಜೊತೆ ಮಾತನಾಡಿದ ಅವರು ಮೊದಲಿಗೆ ನಿಮ್ಮ ಅಭಿಮಾನಿಗಳಿಗೆ ಏನನ್ನು ಹೇಳಲು ಬಯಸುತ್ತೀರಾ ಅಂತ ಕೇಳಿದ್ರು. ಇದಕ್ಕೆ ಅಪ್ಪು ನಾನು ಅವರನ್ನು ತುಂಬ ಇಷ್ಟಪಡ್ತೇನೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಪ್ರೀತಿಯ 2 ಮಕ್ಕಳಿಗೆ ಏನು ಹೇಳಲು ಬಯಸುತ್ತೀರಾ ಅಂತ 2ನೇ ಪ್ರಶ್ನೆಯನ್ನು ಕೇಳಿದ್ರು ಚಾರ್ಲಿ. ಇದಕ್ಕೆ ಪುನೀತ್ ನಾನು 2 ಮಕ್ಕಳನ್ನು ತುಂಬ ಪ್ರೀತಿಸುತ್ತೇನೆ ಅಂತ ಹೇಳಿದ್ರು. ಇದಾದ ಬಳಿಕ ನನಗೆ ಹಾರ್ಟ್ ಫೇಲ್ ಆಗಿದೆ ಡಾಕ್ಟರ್ ಅಂತ ಉತ್ತರಿಸಿದ್ದಾರೆ. ಇನ್ನು 3ನೇ ಪ್ರಶ್ನೆಯಾಗಿ ನಿಮ್ಮ ಭಾರತದ ಜನರಿಗೆ ಏನನ್ನು ಹೇಳಲು ಇಷ್ಟಪಡ್ತೀರಾ ಅಂತ ಚಾರ್ಲಿ ಕೇಳಿದ್ರು. ಅದಕ್ಕೆ ಅಪ್ಪು ನನಗೆ ಗೊತ್ತಿಲ್ಲ, ಅವರು ಚೆನ್ನಾಗಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದಕ್ಕೆ ನಮ್ಮಲ್ಲಿ ಉತ್ತರವಿಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಂತೂ ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋದಂತೂ ಸತ್ಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.